ಅಸ್ಸಾಂ ರಾಜ್ಯದ ಕ್ಯಾಚೂರ್ ಜಿಲ್ಲೆಯ ಸಿಲ್ಚಾರ್ ನಗರದಲ್ಲಿ ಸ್ತ್ರೀರೋಗ ತಜ್ಞ ಎಂದು 2 ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುತ್ತಿದ್ದ ನಕಲಿ ವೈದ್ಯ ಮುನ್ನಾಬಾಯಿ ಎಂಬಿಬಿಎಸ್ ಕೊನೆಗೂ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ನಕಲಿ ವೈದ್ಯ ಮುನ್ನಾಬಾಯಿ ಎಂಬಿಬಿಎಸ್ನನ್ನು ಆತನು ಸಿಸೇರಿಯನ್ ಆಪರೇಷನ್ ಮಾಡುವಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಅಸ್ಸಾಂ ರಾಜ್ಯದ ಸಿಲ್ಚಾರ್ ನಗರದ ಈ ನಕಲಿ ವೈದ್ಯ 50ಕ್ಕೂ ಹೆಚ್ಚು ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಹಾಗೂ ಸ್ತ್ರೀರೋಗ ಸಂಬಂಧಿ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿದ್ದಾನೆ. ಆತ ನಕಲಿ ವೈದ್ಯ ಎಂಬ ಮಾಹಿತಿ ಸಿಗುತ್ತಲೇ ನಾವು ತನಿಖೆ ಆರಂಭಿಸಿದ್ದೆವು. ಆತನ ಎಲ್ಲ ವೈದ್ಯಕೀಯ ಸರ್ಟಿಫಿಕೇಟ್ಗಳು ನಕಲಿಯಾಗಿದ್ದವು ಎಂದು ಹಿರಿಯ ಪೊಲೀಸ್ ಅಧಿಕಾರಿ ನುಮಲ್ ಮಹತ್ತಾ ತಿಳಿಸಿದ್ದಾರೆ. ಈ ನಕಲಿ ವೈದ್ಯ ಪೊಲೋಕ್ ಮಲಕರ್ ಅಸ್ಸಾಂ ರಾಜ್ಯದ ಶ್ರೀಭುವನ್ ನಿವಾಸಿಯಾದ ಪೊಲೋಕ್ ಮಲಕರ್ನನ್ನು ಬಂಧಿಸಿ ಸ್ಥಳೀಯ ಕೋರ್ಟಿಗೆ ಹಾಜರುಪಡಿಸಲಾಯಿತು. ಕೋರ್ಟ್ ಆತನನ್ನು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಅಸ್ಸಾಂ ರಾಜ್ಯದಲ್ಲಿ ಕಳೆದ 6 ತಿಂಗಳುಗಳಲ್ಲಿ 10ರಷ್ಟು ನಕಲಿ ವೈದ್ಯರ ಮೇಲೆ ಪ್ರಕರಣ ದಾಖಲಾಗಿದೆ. ಈ ಫರ್ನಿಚರ್ ಹೆಂಗ್ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ